ಸರಿದ ಕಲ್ಪದಿ ಪ್ರಳಯ ಹೋಗಿದ ಧರಿಲ ಆಗ್ಯದ ವಿಧಿಯ ಜಠರವನ್ನು ಪ್ರವೇಶಿಸಿದ್ದೇನೆ ನಾನು. ಒಳಗಿದ್ದು ಅವನಾಡಿದ ಮಾತುಗಳನ್ನು ಕೇಳಿಸಿಕೊಂಡಿದ್ದೇನೆ ನಾನು. ನಮಗೆ ಆ ಕಡೆಗೆ ಲಕ್ಷ್ಯವಿಲ್ಲ, ಶೋಧನೆಯತ್ತ ಮಾತ್ರ ಲಕ್ಷ್ಯ ನಮ್ಮದು. ಪ್ರವೇಶಿಸಿದ್ದು ಮಾತ್ರವಲ್ಲ, ಶೋಧಿಸಿ 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 ಮುಂದುವರೆದು ಬಂದರೆ ಕಳೆದ ಕಲ್ಪದಲ್ಲಿ ಲಯವಾದ ಪ್ರಪಂಚವನ್ನೆಲ್ಲ ಕಾಣ್ತಾ ಇದ್ದೇನೆ. ಓ, ಮುಂದೆ ಮುಂದೆ ಸಾಗಿದ್ರೆ ಇದು ಯಾವ ಬಣ್ಣ ಅಂತಲೇ ಗೊತ್ತಾಗೋದಿಲ್ಲ ನಮಗೆ. ಎಲ್ಲ ಕುಂದಣಮಯವಾಗಿದೆ. ಓ ಸರಿ ಸರಿ ಸರಿ. ಎಲ್ಲಿ ನೋಡಿದರೂ ಬಂಗಾರವೇ, ಕನಕವರ್ಣದಿಂದ ಶೋಭಿಸ್ತಾ ಇದೆ ಇವನ ಉದರ. ಸರಿ, ಇವನೇನು ಇವನೆಷ್ಟು ಅನ್ನುವುದನ್ನು ನಾನು ತಿಳಿದುಕೊಂಡಾಯಿತು. ಆದರೆ ಈ ವಿಚಾರವನ್ನು ಆತನಿಗೆ ಹೇಳಬೇಕು ತಾನೇ. ಹಾಗಾಗಿ ಬಂದ ದಾರಿ ಯಾವುದು ಅದನ್ನೇ ನೋಡಬೇಕು. ನಮಗೆ ಮೇಲಕ್ಕೆ ಇರ್ತದೆ ಸಾರು ಬಿಡು ಹೊರಗೆ ಮೇಲಕ್ಕೆ ಏರೇ ತುದಿಯನು ಕಾಣದಿಯೇ ಅದು ದ್ವಾರವನು ಆತನ ಬಾಯಿಯಿಂದಲೇ ನಾನು ಒಳಪ್ರವೇಶಿಸಿದವನು. ಅದೇ ದಾರಿಯಿಂದ ಹೋಗೋಣ ಅಂತ ಮೇಲಕ್ಕೆ ಏರಿದರೆ ತುದಿಯೇ ದೊರಕೋದಿಲ್ಲ ನಮಗೆ. ಹಾಗಿದ್ರೆ ಬಾಯಿಯನ್ನು ಬಂಧಿಸಿದ್ದಾನೆ ಅನ್ನೋದು ಸ್ಪಷ್ಟ. ಇಲ್ಲಿ ದ್ವಾರ ಇದೆ, ಎಲ್ಲಿ ದ್ವಾರ ಇದೆ ಹೊರ ಹೋಗುವುದಕ್ಕೆ ಅಂತ ಹುಡುಕಿದ್ರು ಎಲ್ಲ ದ್ವಾರಗಳು ಬಂಧಿಸಲ್ಪಟ್ಟಿವೆ. ಒಂದು ದೇಹದಲ್ಲಿ ದ್ವಾರ ಇದೆ ಅಂತ ಗೊತ್ತಾಗೋದು ಹೇಗೆ ನಮಗೆ? ಅದಕ್ಕೆ ಬೆಳಕೇ ಆಧಾರವಾಗಿರ್ತದೆ. ಒಳಗಿದ್ದವನಿಗೆ ದ್ವಾರ ಇದೆ ಅಂತ ಗೊತ್ತಾಗೋದು ಬೆಳಕಿನ ಆಧಾರದಿಂದ, ಹೊರಗಿದ್ದವನಿಗೆ ದ್ವಾರ ಇದೆ ಅಂತ ಗೊತ್ತಾಗೋದು ಕತ್ತಲಿನ ಆಧಾರದಿಂದ. ಕತ್ತಲೆ ಎಲ್ಲಿ ಉಂಟು ಅಲ್ಲಿ ದ್ವಾರ ಇದೆ ಅಂತ ಹೊರಗಿದ್ದವ ನಿರ್ಣಯಿಸ್ತಾನೆ. ಒಳಗಿದ್ದವನು ನಿರ್ಣಯಿಸುವುದು ಬೆಳಕು ಒಳ ಪ್ರವೇಶಿಸಿದಾಗ ಅಲ್ಲೊಂದು ದ್ವಾರ ಉಂಟು ಅಂತ. ಹುಡುಕಿದರೆ ಹುಡುಕಿದರೆ ಎಷ್ಟಾಯಿತು ಲೆಕ್ಕ? 8 ದ್ವಾರಗಳಾಯಿತು. ಕಾಣಿಸೋದೇ ಇಲ್ಲ ನಮಗೆ. ಮುಂದೆ ಮುಂದೆ ಅಲ್ಲಿ ಮೇಲ್ಮುಖವಾದಂತಹ ಬೆಳಕೊಂದು ಕಾಣಿಸ್ತದೆ. ಮೇಲ್ಮುಖವಾಗಿ ಬೆಳಕು ಬರಬೇಕು ಅಂತ ಇದ್ರೆ ಆ ದ್ವಾರ ಯಾವುದು? ಸರಿ ಸರಿ, ಅದೇ ದ್ವಾರ. ಅಲ್ಲಿಂದಲೇ ಸಾಗಿ ಮುಂದೆ ಸಾಗ್ತೇನೆ. ಬಂದೇ ಅಲ್ಲಿ ಸುಮ್ಮನೆ ಬಂದದ್ದಲ್ಲ, ಅಲ್ಲಿಂದಲೇ ಬಂದದ್ದ. ನಿನ್ನ ಹೊಟ್ಟೆಯೊಳಗಿನಿಂದಲೇ ಬಂದವನು. ಸರಿ, ಅಲ್ಲಿ ಏನು ಮಾಡಿದ್ದೇನೆ ಅಂತ ಗೊತ್ತೇ ನಿನಗೆ? ಏನು ನೋಡಿ ಶೋಧಿಸಿದೆನು ನಿನ್ನೋದರ ಶೋ
ಕಲ್ಪದಿ ಲಯವಾದ ಹೋದ ಕಲ್ಪದಿ ಲಯವಾದ ಸರ್ವ ವೇದನೆಗಳು ತಾವು ಮೆರೆವ ವಿನೋದ ಶೋಧಿಸಿದೆನು ನಿನ್ನೋದರಪ ಶೋಧಿಸಿದೆನು ನಿನ್ನೋದರವ. ಶೋಧಿಸಿ ಏನು ಪರೀಕ್ಷಿಸಿದೆ? ಒಳಗೆ ಹೋದವನೇ ಪರೀಕ್ಷಿಸಿದಾಗ ತಿಳಿಯಿತು, ಹ ಹೋದ ಕಲ್ಪದಲ್ಲಿ ಹ ಭಯಗೊಂಡ ಮೇದಿನಿಗಳೆಲ್ಲ ನಿನ್ನ ಹೊಟ್ಟೆ ಒಳಗೆ. ಹಾಗಾದ್ರೆ ಬ್ರಹ್ಮ ಎಷ್ಟು ದೊಡ್ಡವ ಅಂತ ನಿನಗೆ ಗೊತ್ತಾಯ್ತು ಈಗ. ಎಷ್ಟು ದೊಡ್ಡವ ಅಂತ ಗೊತ್ತಾಯ್ತು. ನೀನು ಸಣ್ಣದರಲ್ಲಿ ಎಷ್ಟು ಸಣ್ಣವ ಎನ್ನುವ ಪೂರ್ಣ ಪರಿಚಯವು ನಿನ್ನ ಪಾಲಿಗೆ ಆಗಿದೆ. ಬ್ರಹ್ಮ ಎಷ್ಟು ದೊಡ್ಡವ ಅಂತ ಗೊತ್ತಾಯ್ತು. ಆದ್ರೆ ನಮ್ಮಿಬ್ಬರಲ್ಲಿ ಯಾರು ದೊಡ್ಡವರು ಅಂತ ಇನ್ನೂ ಗೊತ್ತಾಗಲಿಲ್ಲ. ಇಲ್ಲ ಹೌದು. ಏನು? ನೋಡ್ತಾ ನೋಡ್ತಾ ಮುಂದೆ ಸಾಗಿದ್ರೆ ಹ ಬಹಳ ವಿಶೇಷವನ್ನು ಕಂಡೆ ನಾನು. ಏನು ವಿಶೇಷ? ನಿನ್ನ ಹೊಟ್ಟೆಯೊಳಗೆ ಹ ಎಲ್ಲಿ ನೋಡಿದ್ರು ಬಂಗಾರ ಕನಕಮಯವಾಗಿ ಶೋಭಿಸ್ತಾ ಉಂಟು. ಹ ಹಾಗಾಗಿ ಹ ಬ್ರಹ್ಮ ಬಂಗಾರನ ಹೊಟ್ಟೆಯಲ್ಲಿ ಉಂಟು ಅಂತ ಆಯ್ತು. ಹೌದು. ಬ್ರಹ್ಮ ಹ ಆದುದರಿಂದ ನಿನಗೆ ನಾನೊಂದು ಹೆಸರು ಇಡಲ್ಲ. ಯಾಕೆ ನನಗೆ ಸಿಟ್ಟು ಬರೋದು? ಹೌದೇನು? ಇಲ್ಲಿ ಬಾ. ಹೆಸರು ಇಡುವುದು ಬೇರೆ, ಹೆಸರು ಕೊಡುವುದು ಬೇರೆ. ಹಾಗಂತುಂಟಾ? ನೀನು ಕೊಡುವುದಕ್ಕಿದ್ರೆ ಎಷ್ಟು ಬೇಕಾದ್ರೂ ಕೊಡು. ನೀನು ಎಷ್ಟು ಕೊಡ್ತೀಯ ಅಂತ ನಾನು ನೋಡುವುದಿಲ್ಲ. ಈಗ ಹೆಸರು ಇಟ್ಟರೆ ನೀನು ಕೊಟ್ಟದನ್ನು ಹಾಗೆ ಇಟ್ಕೊಂಡು ಹೋಗ್ತೇನೆ. ಇಡುವುದು ಯಾರು? ಒಂದೋ ತಾಯಿ, ಒಂದೋ ತಂದೆ. ನೀನು ಸುಲಭದಲ್ಲಿ ನನಗೆ ಅಪ್ಪ ಆಗೋ ಪ್ರಯತ್ನ ಮಾಡುದು ಬೇಡ. ನಿನಗೆ ಇದ್ದದನ್ನು ಹೇಳಿದ್ರೆ ಸಿಟ್ಟು ಬರೋದು ಯಾಕೆ? ಸರಿಯಾಗಿ ಹೇಳಿಲ್ಲ, ಅದಕ್ಕೆ ಸಿಟ್ಟು ಬಂದದ್ದು ನನಗೆ. ಹೆಸರು ಕೊಡುವುದಕ್ಕುಂಟ ಕೊಡು, ಸ್ವೀಕರಿಸ್ತೇನೆ ನಾನು. ಇಡುವುದು ಬೇಡ. ಸರಿ ಸರಿ. ಎಷ್ಟು ಕೊಟ್ಟರು ತಕೊಂಡು ಹೋಗ್ತೀಯಲ್ಲ ನೀನು. ಅದು ನೀನು ಎಷ್ಟು ಕೊಟ್ಟರು ಹೆಸರು ಇಲ್ಲ. ಕೆಲವರಿಗೆ ಕೊಟ್ಟದ್ದನ್ನು ಕೊಟ್ಟವರೇ ಎದುರೇ ಬಿಚ್ಚಿ ನೋಡುವ ಅಭ್ಯಾಸ ಉಂಟು, ಎಷ್ಟು ಕೊಟ್ಟರು ಅಂತ. ನಾ ಬಿಚ್ಚಿ ನೋಡುವುದಿಲ್ಲ, ಕೊಟ್ಟದನ್ನು ತಕೊಂಡು ಹೋಗುದು. ಸರಿ ಸರಿ ಸರಿ, ಒಳ್ಳೇದು ಒಳ್ಳೇದು. ಹೆಸರು ಇಡುವುದಲ್ಲ, ಕೊಡುವುದು. ತಾಯಿ ಒಮ್ಮೆ ಇಟ್ಟಿದ್ದಾರೆ. ಹೌದು. ನೀನೀಗ ಕೊಡುವುದಕ್ಕೆ ಆರಂಭಿಸಿ. ಅದು ಅಂಕಿತ ನಾಮ ಅಲ್ವಾ? ಇದು ಅನ್ವರ್ಥ ನಾಮ. ಏನದು? ಬಿರುದು. ಏನು ಬಿರುದು? ಸನ್ಮಾನ ಮಾಡಿ ಕೊಡ್ತೀಯಲ್ಲ, ಹಾಗೆ ಕೊಡ್ತೀಯ. ಬಿರುದಷ್ಟೇ. ಹೌದು. ನೀನು ಈಗಲೇ ಸನ್ಮಾನಕ್ಕೆ ಬಾಯಿ ಯಾಕೆ ಬಿಡ್ತೀಯ ಹೇಳು? ಸ್ವಲ್ಪ ಅಲ್ಲ, ಬ್ರಹ್ಮ ಅಲ್ವಾ, ಹಿರಿಯವ ಅಲ್ವಾ? ಹಾಗೆ ಹಾಗೆ ಹಾಗೆ. ಸನ್ಮಾನ ತಾನಾಗಿಯೇ ಒಲಿದು ಬರಬೇಕು. ನನಗೆ ಸನ್ಮಾನ ಮಾಡು, ನನಗೆ ಸನ್ಮಾನ ಮಾಡು ಅಂತ ಹೇಳಿ ಸನ್ಮಾನ ಗಿಟ್ಟಿಸಿಕೊಂಡ್ರೆ ನೀನು ಒಲಿದು ಕೊಡುವೆಯಾದರೆ ನಮಗೆ ಬೇಸರ ಇಲ್ಲ. ನಾನು ಒಲಿದು ಕೊಡೋದಿಲ್ಲ. ಯಾಕಂದ್ರೆ ಹೊಟ್ಟೆಯೊಳಗೆಲ್ಲ ಬಂಗಾರ ಕನಕಮಯವಾಗಿದೆ. ಹಾಗಾಗಿ ನೀನು ಹಿರಣ್ಯ ಗರ್ಭ, ಕನಕ ಗರ್ಭ, ಹೊನ್ನ ಹೊಟ್ಟೆಯ ಬ್ರಹ್ಮ. ನನಗೊಂದು ಹೆಸರು ಕೊಟ್ಟಿದ್ದೀಯಲ್ಲ ನಿಂಗೆ. ಹೌದು. ನನಗೂ ಕೊಡು, ಹಿಡಿದು ಬೇಡ. ಈಗ ನಾನು ನಿನಗೆ ತಿರುಗಿಸಿ ಇಡ್ಲ? ಕೊಡು. ಅಲ್ಲ, ಇನ್ನೊಂದು ಹೆಸರು ಕೊಡ್ಲಾ ಅಂತ ಕೇಳುವುದು. ಕೊಡು ಕೊಡು ಕೊಡು. ಹರಿ, ಎಲ್ಲಿಂದ ಬಂದದ್ದು ನೀನು? ಎಲ್ಲಿಂದ ಬಂದದ್ದು ಅಂತ. ನೀನು ದಾರಿ ಎಲ್ಲಿ ಕೊಟ್ಟದ್ದು ಅಲ್ಲಿಂದಲೇ. ಅದೋ ದ್ವಾರವಾಗಿ. ನೀನು ಅದೋ ದ್ವಾರ ಅಂತ ಹೇಳು. ನಾನು ಹಾಗೆ ಹೇಳಲಿಲ್ಲ. ನಾನು ದ್ವಾರ ಕಂಡ ತಕ್ಷಣ ಹೇಳಿದ್ದೆ ಗೊತ್ತುಂಟ, ನನ್ನ ಮನಸ್ಸಿಗೆ ಅದೋ ದ್ವಾರ ಒಂದು ಕಾಣಿಸ್ತಾ, ಏನೋ ಒಂದು ಬೆಳಕು ಕಂಡು ಹೊರಗೆ ಬಂದದ್ದು. ಹೌದಾ? ಅದೋ ದ್ವಾರದಿಂದ ಹೊರಗೆ ಬಂದ ಕಾರಣ ಮುಂದೆ ನನ್ನಿಂದ ಸೃಜಿಸಲ್ಪಡುವಂತಹ ಜೀವಿಗಳು ನಿನ್ನನ್ನು ಅದೋಕ್ಷಗ ಎನ್ನುವ ಹಾಗೆ ಗುರುತಿಸಲಿ. ಒಮ್ಮೆ ಅದೇ ದ್ವಾರ ಅಂತ ತಿಳ್ಕೊಂಡೆ. ಈಗ ಶೋಧಿಸಿದೆ. ನಿನಗೆ ದ್ವಾರದ ಬಗ್ಗೆ ನಾನು ಎಷ್ಟು ದೊಡ್ಡವ ಅಂತ. ಉಳಿದ ವಿಷಯದಲ್ಲೆಲ್ಲ ಚರ್ಚೆ ಮಾಡಿದ್ದೆ, ದ್ವಾರದ ವಿಷಯ ಚರ್ಚೆ ಮಾಡುವಾಗ ಹಿಂದೆ ಹೋಗ್ತಾ. ನಾನು ಕೀಳು ಎನ್ನುವಾಗ ಹೇಳಿದ್ದು ಇಲ್ಲ ಅಲ್ವಾ? ಸರಿ ಸರಿ ಸರಿ. ಬ್ರಹ್ಮನ ದ್ವಾರ. ಸರಿ ಸರಿ. ಎಲ್ಲವೂ ಮೇಲೆ, ಎಲ್ಲವೂ ಹಿರಿದಾದದ್ದೇ. ಒಳ್ಳೇದಪ್ಪ, ಒಳ್ಳೆ ಮಾತು. ನನ್ನನ್ನು ನೀನು ವಿರೋಧಿಸಿದ್ದಿ. ನನ್ನ ವಿರೋಧಿಗಳಾದರೂ ಒಳ್ಳೆಯ ಮಾತನ್ನು ಹೇಳಿದರೆ ನಾನು ಶಿರಬಾಗಿ ಒಪ್ಪಿಕೊಳ್ಳುವ. ಬದುಕುವ ಎಲ್ಲ ಬುದ್ಧಿ ನಿನ್ನಲ್ಲಿ ಉಂಟು. ಅದನ್ನೇ ಮೊದಲು ಕಲಿಬೇಕಾದ. ಹೌದಪ್ಪ. ಹೌದು. ಹೆಸರನ್ನು ಕೊಟ್ಟಿದ್ದೆ. ಹೌದು. ನಾವು ನನ್ನ ಉದರ ಪ್ರವೇಶವನ್ನು ಮಾಡಿ ಪರೀಕ್ಷಿಸಿದವನು ನೀನು. ನಿಲ್ಲು. ವ್ರತ ಚರ್ಚೆ ಬೇಡ ನಮ್ಮಲ್ಲಿ. ಯಾಕೆ ಗೊತ್ತುಂಟ? ಒಣ ಚರ್ಚೆ ಬ್ರಹ್ಮ ವಿಷ್ಣು ಮಹೇಶ್ವರರು ಮಾಡಬಾರ್ದು. ಯಾಕೆಂದ್ರೆ ನೀನು ಮುಂದೆ ಜೀವಿಗಳನ್ನು ಸೃಷ್ಟಿಸ್ತಿ. ನೀನು ಸೃಷ್ಟಿಸಿದಂತಹ ಪ್ರಾಪಂಚಿಕರು ನಾಟಕದಲ್ಲಿ ಭಾಗಿಯಾಗ್ತಾರೆ. ಆಗ ಬ್ರಹ್ಮ ವಿಷ್ಣು ಮಹೇಶ್ವರರ ಪಾತ್ರಗಳನ್ನು ಅವರು ನಿರ್ವಹಿಸುವುದಕ್ಕೆ ಇದ್ದಾರೆ.
ನಾವೇ ಹೀಗೆ ಒಣ ಚರ್ಚೆ ಮಾಡಿದ್ರೆ ಅವರು ನಾಟಕದಲ್ಲಿಯೂ ಒಣ ಚರ್ಚೆ ಮಾಡಿಯೇ ಕಾಲ ಕಳೆಯುತ್ತಾರೆ. ನಾವು ಅವರಿಗೆ ಆದರ್ಶರಾಗುವುದು ಬೇಡ. ಹಾಗಾಗಿ ಒಳ್ಳೆಯ ವಾದವೇ ಇರಲಿ. ಮತ್ತೆ ಹೀನದ್ವಾರ ನೀನು ಹೇಳಿಲ್ಲ, ನನಗೆ ಸಂತೋಷ ಆಯ್ತು. ಕೆಲವರೆಲ್ಲ ಹೀನದ್ವಾರ ಅಂತ ಹೇಳಿದರು. ತ್ರಿಮೂರ್ತಿಗಳಿಗೆ ಎಲ್ಲಿ ಹಾಗೆ ಹೇಳುವ ಕ್ರಮವೇ ಇಲ್ಲ. ಒಳ್ಳೆ ವಿಷಯ ಅದು. ಯಾಕೆಂದ್ರೆ ನೀನು ಬುದ್ಧಿವಂತ, ಚತುರಮತಿ, ನನಗೆ ಗೊತ್ತು. ನೀನು ನನ್ನ ಒಡನಾಡಿ ಜೊತೆ ವಾದಿಸಬೇಕು ಅಂತಾರೆ, ಸ್ವಲ್ಪ ಆದ್ರೂ ಬುದ್ಧಿ ಬೇಡ ಮನೆಗೆ. ಅಲ್ಲ, ನೀನು ನನ್ನ ಒಡನಾಡಿ. ನೀನು ಚತುರಮತಿ ಅಲ್ಲ ಇದ್ರೆ ನಾನು ಚತುರಮತಿ ಅಲ್ಲ ಅಂತಲೇ ಲೆಕ್ಕ ಹಾಕೋದು. ನೀನು ಯಾಕೆ ಹೀನದ್ವಾರ ಅಂತ ಹೇಳಲಿಲ್ಲ ಅಂತ ನನಗೂ ಗೊತ್ತು. ಹೀನದ್ವಾರ ಅಂತ ಹೇಳಿದ್ರೆ ಹಾಗಿದ್ರೆ ನಿನ್ನ ಹೊಟ್ಟೆಯೊಳಗೆ ಇರುವುದೆಲ್ಲ ಹೀನ ಅಂತ ನಾನು ತಿಳ್ಕೊಳ್ತೇನೆ. ನಾನು ಸಣ್ಣವ ಎನ್ನುವ ಹಾಗೆ ಸುಲಭದಲ್ಲಿ ಒಪ್ಪಿಕೊಂಡ ಹಾಗಾಗುವುದಿಲ್ಲ. ಹೌದು. ಈಗ ಕನಕ ವರ್ಣ ಅಂತ ಹೇಳಿದೆ ನಾನು. ಕನಕದ ವರ್ಣದಿಂದ ಏನೋ ಒಂದು ಹೀನ ಅಲ್ಲಿ ಶೋಭಿಸ್ತಾ ಉಂಟು ಅಂತ ಹೇಳಿದಾಗ ಆಗ್ತದೆ ಇದು. ಹಾಗಾಗಿ ಬುದ್ಧಿವಂತ ನೀನು, ನನಗೆ ಸಂತೋಷ ಆಯ್ತು. ಸರಿ, ಏನು ಸುಮ್ಮನೆ ಶೋಧಿಸಿ ಆಯ್ತಲ್ವಾ? ನಾನು ದೊಡ್ಡವೇನೋ ತೀರ್ಮಾನಕ್ಕೆ ಬಂದಾಯ್ತಲ್ವ, ವಿಷಯ ಮುಗೀತಿ. ನೀನು ದೊಡ್ಡವ, ಹೌದು. ಇನ್ನು ಏನಿದ್ರು ನಾನೇ ಹಿರಿಯವ, ನಾನೇ ಅಧಿಕ, ನಾನೇ ಶ್ರೇಷ್ಠ. ಅಲ್ಲ, ನೀನು ದೊಡ್ಡವ ಅಲ್ಲ ಅಂತ ಹೇಳುವುದಿಲ್ಲ. ಮತ್ತೆ ನಮ್ಮಿಬ್ಬರೊಳಗೆ ಯಾರು ದೊಡ್ಡವರು ಅಂತ ಇನ್ನೂ ಇತ್ಯರ್ಥವಾಗಲಿಲ್ಲ. ಯಾಕೆಂದ್ರೆ ನೀನು ನಿನ್ನ ಉದರವನ್ನು ನಾನು ಶೋಧಿಸಿದ್ದು ಮಾತ್ರ. ನಾನು ದೊಡ್ಡವ ಎಂದ ಮೇಲೆ ಎಷ್ಟು ದೊಡ್ಡವ ಅಂತ ಗೊತ್ತಾಗಬೇಕು. ನನ್ನಲ್ಲಿ ಎಷ್ಟು ಉಂಟು ಅಂತ ನೀನು ನೋಡಿ. ನೀನು ಸಣ್ಣವ ಆದ್ಮೇಲೆ ಎಷ್ಟು ಸಣ್ಣವ ಅಂತ ಗೊತ್ತಾಗಬೇಕು. ಅದು ಗೊತ್ತಾಗಬೇಕು. ಅದಕ್ಕೇನು ಮಾಡಬೇಕು? ನನ್ನ ಉದರವನ್ನು ಪ್ರವೇಶಿಸಿ ಶೋಧಿಸಬೇಕು. ನೀನು ಅವಕಾಶವನ್ನು ಕಲ್ಪಿಸು. ನೀನಾಗ ಕೊಟ್ಟದ್ದು ಬಾಯಿ. ಇದು ಬಾಯಿಯ ಮೂಲಕವೇ ದ್ವಾರವನ್ನು ನೀಡಿದ್ದೇನೆ, ಒಳ ಪ್ರವೇಶಿಸಿ. ಒಳ ಶರೀರ, ಒಳ ಸರಿಲಿಕ್ಕೂ ಬಹಳ ಕಷ್ಟ. ಇವನನ್ನು ಇಲ್ಲಿಂದ ಕಳಿಸಬೇಕು ಅಂತ ಆದರೆ ನನಗೆ ಇಲ್ಲಿಗೆ ಬಂತು ನೋಡಿ. ಕೆಲವರು ಹಾಗೆ ಇಲ್ಲಿಗೆ ಬಂದರೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಮತ್ತೆ ಅವರಿಗೆ ಸಮಯವನ್ನೆಲ್ಲ ಹಾಳು ಮಾಡಿ ಉಳಿದವರಿಗೂ ಸಮಯ ಇಲ್ಲ ಅಂತ ಮಾಡಿ. ನಮಗೆ ಆ ಕೆಲಸ ಬೇಡ. ನಾವು ಉಳಿದವರಿಗೆ ಆದರ್ಶರಾಗಿರಬೇಕು. ಹೋಗಿದ್ದಾನೆ. ಎಲ್ಲ ದ್ವಾರಗಳನ್ನು ಬಂಧಿಸಿ ಒಂದು ದ್ವಾರವನ್ನು ಮಾತ್ರ ಬಿಟ್ಟದ್ದ. ಎಲ್ಲ ದ್ವಾರಗಳನ್ನು ಬಂಧಿಸಲಿಕ್ಕೆ ಅವನಿಗೆ ಆಗೋದಿಲ್ಲ ಅಂತ ನನಗೆ ಗೊತ್ತುಂಟು. ನನಗೆ ಹಾಗಲ್ಲ. ಎಲ್ಲ ದ್ವಾರಗಳನ್ನು ಬಂಧಿಸಿದರೂ ನಾನು ಜೀವಿಸಬಲ್ಲೆ ಅನ್ನುವುದನ್ನು ತೋರಿಸಿಕೊಡ್ಬೇಕು ನನಗೆ. ಹಾಗಾಗಿ ಮತ್ತೆ ಒಳಗೆ ಸ್ವಲ್ಪ ಚಡಪಡಿಕೆ ಉಂಟಾಗಬೇಕು. ಅಯ್ಯೋ ಏನು ಮಾಡೋದು ಅಂತ ಹೇಳುವಾಗ ಮತ್ತೆ ದಾರಿ ತೋರಿಸೋದು ನಾವು. ಅದಕ್ಕಿಂತ ಮೊದಲು ದಾರಿ ತೋರಿಸಲಿಕ್ಕಿಲ್ಲ. ಅವನನ್ನು ಬಗ್ಗಿಸಬೇಕಿತ್ತು. ಒಂದೇ ಉಪಾಯ, 9 ದ್ವಾರಗಳನ್ನು ಬಂಧಿಸಿ ಸುಮ್ಮನೆ ಇದ್ದು ಬಿಡ್ತೇನೆ ನಾನು. ಸುರದ ವೈದ್ಯರು ಕೇಳಿ ಪರಮೇಶ್ವರಿಗರು ಬದಿಗೆ ಹರಿಯ ಜಠರವ ಪುಗುದಲಿಯೋ ಪರಿಗಿಸಿ ಕಂಡನು ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿಯವನು. ನೇರವಾಗಿ ವಿಷ್ಣು ಕೊಟ್ಟ ಅವಕಾಶವನ್ನೇ ಆಧರಿಸಿ ಅವನ ಉದರ ಪ್ರವೇಶವನ್ನು ಮಾಡಿದವನು ನಾನು. ಅಬ್ಬಾ, ಏನು ವಿಸ್ಮಯವನ್ನ ಎದುರುಗೊಳ್ಳುತ್ತಾ ಇದ್ದೇನೆ. ಅವ ದೊಡ್ಡವ ಎನ್ನುವ ಹಾಗೆ ನನ್ನಲ್ಲಿ ಬಾಧಿಸಿದ. ಅವ ಎಷ್ಟು ದೊಡ್ಡವ ಎನ್ನುವುದಕ್ಕೆ ಸ್ಪಷ್ಟವಾದಂತಹ ಚಿತ್ರ ನನ್ನ ಪಾಲಿಗೆ ದೊರಕಿದ್ದು. ಈಗ ಸತ್ಯಕ್ಕಾದರೂ ಅವ ಮಾನ ಮರ್ಯಾದೆ ಇಲ್ಲದವನೇ. ಮಾನ ಎನ್ನುವಂತಹ ಶಬ್ದಕ್ಕೆ ಅಳತೆ ಎನ್ನುವ ಹಾಗೆ ಅರ್ಥ. ಇವನನ್ನು ಅಳಿಯುವುದಕ್ಕೆ ಸಾಧ್ಯವೇ? ಅಸಾಧ್ಯವೇ ಹೌದು. ಮರ್ಯಾದೆ ಎನ್ನುವಂತಹ ಶಬ್ದಕ್ಕೆ ಆಂತರ್ಯ ಗುಣವಿಶೇಷ ಅರ್ಥ, ವ್ಯಾಪ್ತಿ ಎನ್ನುವ ಹಾಗೆ ಅರ್ಥ. ಇವನಿಗೆ ಇವನೇ ವ್ಯಾಪ್ತಿ, ಇವನಿಗೆ ಇವನೇ ಸರಿಸಾಟಿ. ಹಾಗಾಗಿ ಇವ ಮಾನೆ ಮರ್ಯಾದೆ ಎರಡನ್ನೂ ಇಲ್ಲದವನೆನ್ನುವ ಹಾಗೆ ಅರ್ಥ. ಅಬ್ಬಾ, ಸರಿದ ಕಲ್ಪದಲ್ಲಿ ಲಯಗೊಂಡಂತಹ ಸಕಲ ಪ್ರಪಂಚಗಳ ಪೂರ್ಣ ಧಾತುವನ್ನು ಇವನ ಹೊಟ್ಟೆಯಲ್ಲಿ ನಾನು ಕಾಣುತ್ತಾ ಇದ್ದೇನಲ್ಲ. ಏಕಾದಶ ರುದ್ರರು, ದ್ವಾದಶಾದಿತ್ಯರು, ನವ ಬ್ರಹ್ಮರು, ಅಷ್ಟ ವಸುಗಳು, ವಿಶ್ವೇ ದೇವತೆಗಳು, ಸಪ್ತಮರುತ್ತರು, ಮರುದ್ಗಣಗಳು, ಯಕ್ಷರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಸಾಧ್ಯರು, ಚಾರಣರು, ವಿದ್ಯಾಧರರೇ ಮೊದಲಾದಂತಹ ದೇವತೆಗಳ ವರ್ಗ ಇಲ್ಲಿಗೆ ಮುಗಿಯುವುದಿಲ್ಲ. ಸತ್ಯಲೋಕ, ಜನಲೋಕ, ಗೋಲೋಕ, ಗರುಡಲೋಕ, ಸ್ವರ್ಗಲೋಕ, ಭುವರ್ಲೋಕ, ಭೂಲೋಕ, ಅತಳ, ವಿತಳ, ಸುತಳ, ತಳಾತಳ, ರಸಾತಳ, ಪಾತಾಳಗಳೆನ್ನುವಂತಹ 14 ಲೋಕಗಳು ಸರ್ವವು ಇವನಲ್ಲಿ ಐಕ್ಯಗೊಂಡಿದೆ ಎಂದಾದಾಗ ಬ್ರಹ್ಮಾಂಡೋದರ ಭರಿತ ಹರಿನಿಶ್ಚಯ. ನಾನು ವಾದಿಸಿ ಕೆಟ್ಟು ಹೋದೆನಲ್ಲ, ತಪ್ಪು ಮಾಡಿದ್ದೇನೆ. ಸತ್ಯ ವಿಚಾರವೇನಿದೆಯೋ ಅದನ್ನು ಅರ್ಥ ಮಾಡಿಕೊಂಡಂತಹ ಸಂದರ್ಭವಿದು. ಸ್ಪಷ್ಟವಾದ ಚಿತ್ರಣ ನನಗೊದಗಿದೆ. ಇದನ್ನು ತಿಳಿಯಪಡಿಸುವುದಕ್ಕೆ ಬೇಕಾಗಿ ಹೊರ ನಡೆಯುತ್ತೇನೆ. ತೆರಳುವೆ ಹೊರಗೆ ಸರಿದೋ
ಒಳಗೆ ತುದಿ ದೊರಕದಾಗಲು ಕೆಳಗಿಳಿದು ಅರಸಿ ಅರಸಿಯೇ ಪಥ ಪದ ಕಾಣದೆ ತರಾರಿ ಗುದ್ದಲಿ ರೀತಿಯಾಗ ಸಾತ್ರ ವ್ಯರ್ಥವಾಗಿ ವಾದಿಸಿ ಕೆಟ್ಟು ಹೋದೆನಲ್ಲ. ನನ್ನ ದರ್ಪವನ್ನು ಅಹಂಕಾರವನ್ನು ಶಮನಗೊಳಿಸುವುದಕ್ಕೆ ಬೇಕಾಗಿ ನಮ್ಮ ದ್ವಾರಗಳನ್ನು ಬಂಧಿಸಿದ್ದಾನೆ ಹರಿ. ಅವನ ಯೋಗ್ಯತೆಯನ್ನು ಸ್ಪಷ್ಟವಾಗಿ ತಿಳಿದವನಿದ್ದೇನೆ. ಹೊರ ಹೋಗುವ ಬಗೆಯಂತೂ ಹೀಗೆ ಯೋಚಿಸಿದಾಗ ಈ ವಿಧಿಯ ಪಾಲಿಗೆ ವಿಧಿನಿರೂಪಗಳು ಆದಿಮಾಯಿ. ಅವಳ ಅಭಯವಾಕ್ಯ ಅವಳನ್ನೇ ಧ್ಯಾನಿಸುತ್ತೇನೆ. ಅಮ್ಮ ಜಗತ್ವರನೇ ಕಾಪಾಡುತ್ತಾನೆ ಸ್ವರಿಗೆ ಭಕ್ತಿ ಯಾದೇವಿ ಸ್ಮರಿಸಿ ಭಕ್ತಿ ಹರಿಯಲಾಭಿ ಕಮಲನಾಳದೆ ಮೆರೆವ ಪಥ ಗೋಚರಿಸೆ ಕಂಡೆನಲ್ಲ ಮೆರೆವ ಪಥ ಗೋಚರಿಸೆ ಪೊರಟನ ಕ್ಷಣವಿ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋಗ ಮಾಯೆಯ ಬಿರಿಸೆ ವಟಪತ್ರದಲ್ಲಿ ಮಲಗಿರಿಲು ನಿದ್ರೆಯೊಳದು ಕಾಲ್ ಬೆರಳಿರಿಸಿ ಬಾಯೊಳಗೆ ಬ್ರಹ್ಮನು ನನ್ನ ಉದರವನ್ನು ಪ್ರವೇಶಿಸಿದ್ದಾನೆ. ನನಗೆ ಯಾಕೋ ಈಗ ಜಾಡ್ಯ ಉಂಟಾಗಿದೆ. ಕೆಟ್ಟದ್ದು ಒಳಗೆ ಹೋದರೆ ಮಾತ್ರ ಅಲ್ವಾ ದೇಹಕ್ಕೆ ಜಾಡ್ಯ ಉಂಟಾಗುವುದು. ಹಾಗಿದ್ರೆ ಕೆಟ್ಟವನಲ್ಲ, ಅವನನ್ನವನೇ, ಸಂಶಯ ಏನೂ ಇಲ್ಲ ಅದರಲ್ಲಿ. ಹಾಗಿದ್ರೆ ಯಾಕೆ ಹೀಗಾಯಿತು? ರಾಜಸ ಗುಣವನ್ನು ಹೊಂದಿದ ಬ್ರಹ್ಮ ನನ್ನ ಉದರವನ್ನು ಪ್ರವೇಶಿಸಿದ ಕಾರಣ ನನಗೆ ಜಾಡ್ಯ ಉಂಟಾದದ್ದು ಅಲ್ಲ. ಸರ್ವಕ್ಕೂ ಕಾರಣಗಳು ಮಹಾತಾಯೇ ಅಮ್ಮ. ಮಹಾವಿಷ್ಣುವಿಗೆ ಸ್ವಲ್ಪ ವಿಶ್ರಾಂತಿ ಇರಲಿ, ವಿಶ್ರಾಂತಿಯನ್ನು ಅನುಭವಿಸುತ್ತಿರಲಿ ಅವ ಅನ್ನೋದರಿಂದ ನನಗೆ ನಿದ್ರೆಯನ್ನು ಅನುಗ್ರಹಿಸುತ್ತಿದ್ದಾಳೋ ನನಗೆ ತಿಳಿಯದು. ಸರಿ, ವಿಶ್ರಾಂತಿಯನ್ನು ಪಡೆಯಬೇಕು ಅನ್ನುವ ಹಾಗೆ ದೇಹವು ಮನಸ್ಸು ಹೇಳ್ತಾ ಇದೆ. ಮಲಗೋದಕ್ಕೆ ಸ್ಥಳ ಎಲ್ಲಿದೆ? ಇಲ್ಲಿ ನೆಲವೇ ಕಾಣಿಸುವುದಿಲ್ಲ, ನೀರೇ ಕಾಣಿಸ್ತಾ ಇದೆ. ಯೋಚಿಸ್ತಾ ಇರಬೇಕು ಅಂತಾದರೆ ನೀರಿನ ಮೇಲೆ ವಟಪತ್ರವೊಂದು ತೇಲಿ ಬರುತ್ತದೆ. ಪ್ರಳಯ ಕಾಲದಲ್ಲಿ ಎಲ್ಲವೂ ನಾಶವಾಗುತ್ತದೆ, ಆದರೆ ಈ ವಟಪತ್ರ ಯಾಕೆ ಉಳಿದುಕೊಂಡಿತು ಇನ್ನು? ಸರಿ ಸರಿ, ಕಟ ಎಂದರೆ ನಾಶ, ನಾಶ ಇಲ್ಲದ್ದೇ ವಟ. ಪ್ರಳಯ ಕಾಲದಲ್ಲಿ ಎಲ್ಲವೂ ನಾಶವಾಗುತ್ತದೆ, ವಟವೃಕ್ಷ ವಟಪತ್ರವೊಂದು ನಾಶವಾಗುವುದಿಲ್ಲ. ಹಾಗಾಗಿಯೇ ಇದು ಉಳಿದುಕೊಂಡಿದೆ. ಇಷ್ಟು ಸಣ್ಣ ಎಲೆ ಪತ್ರ ಈ ದೊಡ್ಡದಾದ ದೇಹವನ್ನು ಹೇಗೆ ಹೊಂದಿಸಿಕೊಳ್ಳುವುದು, ಹೇಗೆ ಮಲಗೋದು? ಸರಿ ಸರಿ, ನಾನು ದೊಡ್ಡವನೂ ಆಗಬಲ್ಲೆ, ಎಷ್ಟು ಚಿಕ್ಕವನೂ ಆಗಬಲ್ಲೆ, ನಾನು ಅದನ್ನೂ ತೋರಿಸಿಕೊಡಬೇಕು. ಹಾಗಾಗಿ ವಟಪತ್ರಕ್ಕೆ ತನ್ನ ದೇಹವನ್ನು ಹೊಂದಿಕೊಳ್ಳುವಂತೆ ವ್ಯವಹರಿಸ್ತೇನೆ. ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯಲ್ಲಿರಿಸಿ ಮಲಗಿ ಬಿಡ್ತೇನೆ. ನೋಡೋಣ ನೋಡೋಣ. ಬರುತ್ತಲ ಕಮಲದ ಸರಸಿಯದ ಮೇಲೆ ತಾಲಿರದೆ ಪದ್ಮಾಸನವ ಭರದಿಂದ ಬಲಿದು
ಹರಿಯ ನಾಭಿಪದ್ಮದ ಮೇಲೆ ಪದ್ಮಾಸನವನ್ನೇ ಬಳಿತು ಕುಳಿತಿದ್ದೇನೆ. ಪರಿಕಿಸಲು 4 ದೆಸೆ, 4 ತಲೆಗಳು ಒಮ್ಮೆಲೆ ಹುಟ್ಟಿಕೊಂಡವು. ಮೇಲಕ್ಕೆ ನೋಡಲು ಇನ್ನೊಂದು ತಲೆ, ಪಂಚಮುಖ ಬ್ರಹ್ಮನಾಗಿ ಶೋಭಿಸುತ್ತಾ ಇದ್ದೇನೆ. ಏನೇ ಇರಲಿ, ಹರಿಯನ್ನೇ ಧ್ಯಾನಿಸುತ್ತಾ ಕಾಲವನ್ನು ಕಳೆಯುತ್ತೇನೆ. ಹರಿಯು ಮಲಗಿರಿಯು ಕಲಿದ್ರೆಯುಳಿರದೆಯ ಕರ್ಣದ ಕಿಲ್ಪಿಶೋಕಿರು ಬಿರುಣಲ್ಲಿ ಹೊರಗಡೆ ಹೆದ್ದಾದವರಿರ್ಬರು ಉದಿಸುತ್ತಲೇ ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.